ಉದ್ಯಾವರ ಜೆಎಂ ರಸ್ತೆಯಲ್ಲಿ ಭಾರೀ ಕಳ್ಳತನ, 24 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ದರೋಡೆ. ಕೇರಳದ ಪ್ರಸಿದ್ಧ ವೈದ್ಯರತ್ನಂ ಆಯುರ್ವೇದ ಔಷಧಿ ಸಂಸ್ಥೆಯ ಗುಣಮಟ್ಟದ ಔಷಧಿಗಳು ಈಗ ಕೈಗೆಟಕುವ ದರದಲ್ಲಿ. ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಅನುಭವಿ ವೈದ್ಯರಿಂದ ಚಿಕಿತ್ಸೆ ಮತ್ತು ಸಲಹೆ. ವೈದ್ಯರ ಸೇವೆ ಸೋಮವಾರ, ಬುಧವಾರ ಮತ್ತು ಶನಿವಾರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2ರವರೆಗೆ. ವೈದ್ಯರತ್ನಂ ಆಯುರ್ವೇದ ಮೆಡಿಕಲ್ ಮತ್ತು ಕ್ಲಿನಿಕ್ ಮಂಜೇಶ್ವರ. ಕರೆ ಮಾಡಿ 9497431005. ನಿಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ. ಇಂದೇ ಭೇಟಿ ನೀಡಿ. ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಉದ್ಯಾವರ ಜೆಎಂ ರಸ್ತೆಯಲ್ಲಿರುವ ಮನೆಯಲ್ಲಿ ದೊಡ್ಡ ಮಟ್ಟದ ಕಳ್ಳತನ ನಡೆದಿದೆ. ಜೆಎಂ ರಸ್ತೆಯಲ್ಲಿರುವ ನೈಮಾ ಕಾಟೇಜ್ ಎಂಬ ಮನೆಯಲ್ಲಿ ಈ ಕೃತ್ಯ ನಡೆದಿದ್ದು, ಮನೆ ಮಾಲಕಿ ಫಾತಿಮತ್ ಸೌರಾ ನೀಡಿದ ದೂರಿನ ಮೇರೆಗೆ ಮಂಜೇಶ್ವರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಜುಲೈ 12ರ ಸಂಜೆ 5:30ರಿಂದ 17ರ ರಾತ್ರಿ 12 ಗಂಟೆಯ ನಡುವಿನ ಅವಧಿಯಲ್ಲಿ ಈ ಕಳ್ಳತನ ನಡೆದಿದೆ ಎಂದು ಶಂಕಿಸಲಾಗಿದೆ. ಬಾಗಿಲಿನ ಬೀಗ ಮುರಿದು ಒಳನುಗ್ಗಿದ ಕಳ್ಳರು ಮಲಗುವ ಕೋಣೆಯಲ್ಲಿದ್ದ ಅಲ್ಮೇರವನ್ನು ಬಲವಂತವಾಗಿ ಒಡೆದು ಅದರಲ್ಲಿದ್ದ ಆಭರಣಗಳನ್ನು ದೋಚಿದ್ದಾರೆ. ಒಟ್ಟು 24 ಲಕ್ಷ ರೂಪಾಯಿ ಮೌಲ್ಯದ ನಷ್ಟ ಉಂಟಾಗಿರುವುದಾಗಿ ಅಂದಾಜಿಸಲಾಗಿದೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಮುಂದುವರೆಸಿದ್ದಾರೆ. ഏകദേശം ഒരു 24 അത് ഇതുവരെ കിട്ടിയിട്ടില്ല. പോലീസ് കംപ്ലൈന്റ് ആക്കിയിട്ട് അവർ പിന്നെ ഞങ്ങൾക്കൊരു സംശയത്തിന്റെ മേലെ ഒരാളെ ഞങ്ങൾ പോലീസിന് ക്ഷണിച്ചു കൊടുത്തു. അപ്പോൾ അവരും അതിന്റെ സൈബറും അത് മറ്റേ അക്കൗണ്ട് നമ്പറെല്ലാം വേണ്ടിയിട്ടെല്ലാം സെൻട്രൽ ബാങ്കിൽ അയച്ചിട്ട് അതിന്റെ റിപ്പോർട്ട് വന്നിട്ട് അതിനെന്തോ ഇത് കിട്ടിയിട്ടില്ല. എന്നാലും അവർ അന്വേഷണം ഉണ്ടെന്ന് പറഞ്ഞു. അപ്പോൾ ഞങ്ങൾ FIR ആക്കാൻ പറഞ്ഞപ്പോൾ ഇന്നലെ രജിസ്റ്റർ ആക്കിയിട്ട് FIR ആക്കി. ഇതുവരെ പൊന്നിന്റെ ഒരു രൂപ വരെ കിട്ടിയില്ല എനിക്ക്.